ಸ್ವಚ್ಛ ಭಾರತದ ಕಡೆಗೆ ಭಾರತವನ್ನ ಒಯ್ಯುವ ಕನಸು ಒಂದೆಡೆಯಾದರೆ ರಸ್ತೆ ಬದಿಗಳ ತೋಡುಗಳನ್ನೇ ತ್ಯಾಜ್ಯ ಗುಂಡಿಗಳನ್ನಾಗಿ ಮಾಡುವ ಇರಾದೆ ಮತ್ತೊಂದೆಡೆ ಕಂಡುಬರ್ತಾ ಇದ್ದು ಸ್ವಚ್ಛ ಭಾರತ್ ಕಲ್ಪನೆಯನ್ನ ಸದಾ ಅಣಕಿಸುವಂತಾಗಿದೆ. ವಾಹನಗಳಲ್ಲಿ ತ್ಯಾಜ್ಯ ತಂದು ಈ ರಸ್ತೆಯ ಬದಿಯ ತೋಡುಗಳಲ್ಲಿ ಸುರಿದು ವಾತಾವರಣವನ್ನ ಕಲುಷಿತಗೊಳಿಸುವ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಗೆ ಕಾರಣವಾಗುವ ಕೆಲಸ ನಡೀತಾ ಇದೆ. ಅಷ್ಟಕ್ಕೂ ಏನಿದು ಸಮಸ್ಯೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಪುತ್ತೂರು ತಾಲೂಕಿನ ನರಿಮುಗ್ರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಪಿಲ ಸೇತುವೆ ಎಂಬಲ್ಲಿ ಇಂತಹ ಒಂದು ಡಂಪಿಂಗ್ ಯಾರ್ಡ್ ಜನತೆಯ ಅಸಹನೆಗೆ ಕಾರಣವಾಗ್ತಾ ಇದೆ. ಪುತ್ತೂರು ಕಾಣಿಯೂರು ರಸ್ತೆಯ ನರಿಮುಗರು ಮೃತ್ಯುಂಜೇಶ್ವರ ದೇವಳದಿಂದ ಸ್ವಲ್ಪ ದೂರದಲ್ಲಿರುವ ಕೊಡಿಮರ ಚೆಡವು ಎಂಬಲ್ಲಿನ ಕೈಪಂಗಳ ತೋಡು ಈಗ ತ್ಯಾಜ್ಯಮಯವಾಗಿ ಪರಿವರ್ತನೆಯಾಗಿದೆ. ಇಲ್ಲಿ ಸೇತುವೆಯೊಂದಿದ್ದು ಈ ಸೇತುವೆಯ ಎರಡೂ ಬದಿಗಳಲ್ಲಿ ತ್ಯಾಜ್ಯ ತಂದು ಸುರಿಯಲಾಗ್ತಾ ಇದೆ. ಈ ಭಾಗ ಜನವಸತಿ ಕೇಂದ್ರವಾಗಿದ್ದು ತ್ಯಾಜ್ಯಗಳ ದುರ್ವಾಸನೆ ಇಲ್ಲಿ ಬದುಕುವುದೇ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ರಸ್ತೆಯಲ್ಲಿ ಸಾಗುವ ವಾಹನಗಳ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಗತ್ತೇ ಕೊರೋನಾ ವೈರಸ್ ಭೀತಿಯಿಂದ ಬಳಲ್ತಾ ಇದ್ರೆ ನರಿಮುಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಿನೀರು ಚೆಡವು ಭಾಗದ ವ್ಯಾಪ್ತಿಯಲ್ಲಿರುವ ನಿವಾಸಿಗಳು ಕೊರೋನಾದ ಜೊತೆಗೆ ಇಲ್ಲಿರುವ ತ್ಯಾಜ್ಯದಿಂದ ಸಾಂಕ್ರಾಮಿಕ ರೋಗಗಳು ಉಂಟಾಗುವ ಭೀತಿಯಲ್ಲಿದ್ದಾರೆ. ಈ ಸೇತುವೆಯ ಕೆಳಭಾಗದಲ್ಲಿ ನೀರು ನಿಂತಿದ್ದು ಇಲ್ಲಿಗೆ ತ್ಯಾಜ್ಯ ವಸ್ತುಗಳನ್ನು ತಂದು ಸುರಿತಾ ಇರುವ ಕಾರಣ ಸೊಳ್ಳೆಗಳ ಉತ್ಪಾದನಾ ತಾಣವಾಗಿ ಬದಲಾಗಿದೆ. ಈ ಸೊಳ್ಳೆಗಳ ಉತ್ಪಾದನೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ನರಿಮುಗರು ವ್ಯಾಪ್ತಿಯಲ್ಲಿನ ಇದೊಂದು ಡಂಪಿಂಗ್ ಯಾರ್ಡ್ ಅನ್ನುವ ರೀತಿಯಲ್ಲಿ ವಾಹನದಲ್ಲಿ ಬರುವ ಚಾಲಕರು ತಾವು ತಂದ ಹಸಿ ಹಾಗೂ ಒಣಕಸಗಳನ್ನು ಇಲ್ಲಿ ಎಸೆತಾ ಇದ್ದಾರೆ. ಇದರ ಜೊತೆಗೆ ಪಿಕಪ್ ಮತ್ತು ಇತರ ವಾಹನಗಳಲ್ಲಿ ತ್ಯಾಜ್ಯ ತಂದು ಸುರಿಯಲಾಗ್ತಾ ಇದೆ. ಇದರ ಪರಿಣಾಮ ಸೇತುವೆ ಅಡಿಭಾಗ ಮತ್ತು ಎರಡೂ ಕಡೆಗಳಲ್ಲಿ ತ್ಯಾಜ್ಯ ತುಂಬಿದೆ. ಈ ತೋಡಿನಲ್ಲಿ ಮಳೆಗಾಲದಲ್ಲಿ ಹರಿಯುವ ನೀರು ಕುಮಾರಧಾರ ನದಿಯ ದೇವರಾಜಳಕ ಭಾಗದಲ್ಲಿ ಸೇರ್ತಾ ಇದೆ. ಇದರಿಂದಾಗಿ ಇಲ್ಲಿನ ಪಾವಿತ್ರ್ಯತೆಗೂ ಧಕ್ಕೆಯುಂಟಾಗಲಿದೆ. ತ್ಯಾಜ್ಯದಿಂದ ಪರಿಸರ ಹಾಳಾಗ್ತಾ ಇದ್ರು ಹಲವು ಬಾರಿ ದೂರು ಸಲ್ಲಿಸಿದ್ರು ನರಿಮುಗರು ಗ್ರಾಮ ಪಂಚಾಯಿತಿ ಮಾತ್ರ ಮೌನಕ್ಕೆ ಶರಣಾಗಿದೆ. ರಸ್ತೆಯ ಬದಿಯಲ್ಲಿಯೇ ಇರುವ ಈ ಕೃತಕ ಡಂಪಿಂಗ್ ಯಾರ್ಡ್ ಬಗ್ಗೆ ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೈಪಂಗಳ ತೋಡಿಗೆ ಗಡಪಿಲ ಸೇತುವೆ ಬಳಿ ತ್ಯಾಜ್ಯ ವಸ್ತುಗಳನ್ನು ತಂದು ಸುರಿಯಲಾಗ್ತಾ ಇದೆ. ಕೋಳಿ ತ್ಯಾಜ್ಯಗಳನ್ನು ತಂದು ಸುರಿಯಲಾಗ್ತಾ ಇದೆ. ಇದರಿಂದ ಪರಿಸರದ ಜನತೆ ದುರ್ನಾತ ಭಾಗ್ಯ ಪಡೆದಂತಾಗಿದೆ. ಪರಿಸರವನ್ನು ಹಾಳು ಮಾಡ್ತಾ ಇರುವ ಈ ತ್ಯಾಜ್ಯ ಸಮಸ್ಯೆ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯತ್ಗೆ ದೂರನ್ನ ನೀಡಲಾಗಿದೆ. ಗ್ರಾಮ ಸಭೆಯಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಆದರೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣ ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಇಲ್ಲಿ ತ್ಯಾಜ್ಯ ಹಾಕದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಯೋಧ ಕೆ ಸುಂದರಗೌಡ ನಡುಬೈಲು ಆಗ್ರಹಿಸಿದ್ದಾರೆ. ಇಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭಯಭೀತರಾಗಿದ್ದೇವೆ. ಹಾಗಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ ಈ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ತಂದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಈ ಬಗ್ಗೆ ಸ್ವಚ್ಛತಾ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಮಾಡ್ತೇವೆ. ಒಟ್ಟಿನಲ್ಲಿ ಇನ್ನಾದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.